ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಬಗ್ಗೆ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರು ಪರಿಶೀಲಿಸಬೇಕು. ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ, ಆದರೆ ಇತರೆ ಅಂಗಡಿಗಳಿಗೆ ಅವಕಾಶ ಇಲ್ಲ. ಇಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಬಂದವನೇ ಇತರ ವಸ್ತುಗಳಿಗೂ ಬರುತ್ತಾರೆ. ಕೇವಲ ವೀಕೆಂಡ್ ಕರ್ಫ್ಯೂ ಮಾಡಿ ಏನು ಮಾಡುತ್ತಾರೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಶಾಸಕರೇ ಟಾಸ್ಕ್ ಫೋರ್ಸ್ನಲ್ಲಿದ್ದಾರೆ, ಆದರೆ ಇವರೇ ಹೋಗಿ ಸಿಎಂಗೆ ಮನವಿ ಕೊಡ್ತಾರೆ. ಇವರೇ ಕಾನೂನು ವ್ಯವಸ್ಥೆಗಳನ್ನು ತರುತ್ತಾರೆ. ಕೊನೆಗೆ ಇವರೇ ಹೋಗಿ ಮನವಿಯನ್ನ ಕೊಡ್ತಾರೆ. ಅದರ ಬದಲು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಲಿ. ಜನರನ್ನ ಮೂರ್ಖರನ್ನಾಗಿಸುವ ಕೆಲಸ ಇವರಿಂದ ಆಗ್ತಿದೆ ಎಂದು ಹೇಳಿದರು. ಇನ್ನು ಜಿಲ್ಲೆಯಲ್ಲಿ ಜನರಿಗೆ ಕುಚ್ಚಲಕ್ಕಿ ಕೊಡಿ ಎಂದು ಎಲ್ಲರೂ ಹೋಗಿ ಮನವಿಯನ್ನ ಮಾಡಿದ್ರು. ಎಲ್ಲಿದೆ ಕುಚ್ಚಲಕ್ಕಿ ಎಂದು ಖಾದರ್ ಪ್ರಶ್ನೆ ಮಾಡಿದ್ರು. ಬಜೆಟ್ ವೇಳೆ ಜಿಲ್ಲೆಗೆ ಬಜೆಟ್ ಕೊಡಿ ಎಂದು ಮನವಿ ಮಾಡಲಾಗಿತ್ತು. ವಿಶೇಷ ಮರಳು ನೀತಿ ರಚನೆಗೆ ಕೂಡ ಮನವಿಯನ್ನ ನೀಡಲಾಗಿತ್ತು. ಆದರೆ ಯಾವುದೂ ಒಂದು ಈವರೆಗೆ ಜನರಿಗೆ ಬಂದಿಲ್ಲ. ಕೇವಲ ಸಿಎಂಗೆ ಮನವಿ ಕೊಡುವುದಿಲ್ಲ, ಅದರ ಬದಲು ಅಧಿಕಾರಿಗಳು ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚೆ ಮಾಡಲಿ, ಅದನ್ನ ಜಾರಿಗೆ ತರುವ ಕಾರ್ಯ ಮಾಡಲಿ. ಅದನ್ನು ಬಿಟ್ಟು ಜನರನ್ನ ಮೋಸ ಮಾಡುವ ಕಾರ್ಯ ಬಿಡಲಿ ಎಂದು ಶಾಸಕ ಯುಟಿ ಖಾದರ್ ಹೇಳಿದರು. ಮತ್ತು ವೀಕೆಂಡ್ ಕರ್ಫ್ಯೂ ಸಂದರ್ಭದಲ್ಲಿ ನೀವೆಲ್ಲದೂ ಕೂಡ ಅವಕಾಶ ಮಾಡಿಕೊಡ್ತೀರಿ. ಬಟ್ಟೆ ಅಂಗಡಿಗೆ, ಶೂ ಅಂಗಡಿಗೆ, ಮೊಬೈಲ್ ಅಂಗಡಿಗೆ ಇಲ್ಲ. ಯಾಕೆ? ತರಕಾರಿ ಮತ್ತು ಮೀನು ಮತ್ತು ಮಾಂಸದ ಮಾರ್ಕೆಟ್ಗೆ ಬರುವವನೆಲ್ಲ ಇಲ್ಲಿಗೆ ಬರುವುದು, ಮನೆಯಿಂದ ಬರುವವರು. ಸೊ ನೀವು ಒಂದು ಕಡೆ ಎಂಟೈರ್ ಆರ್ಥಿಕ ಚಲವಲನಗಳನ್ನು ಇವತ್ತು ಕರ್ಬ್ ಮಾಡೋ ವಿಚಾರ ಆಗಿದೆ. ಜನರಿಗೆ ಸಣ್ಣ ಮಟ್ಟದ ವ್ಯಾಪಾರಿಗಳು ಯಾರು ಕೂಡ ಬದುಕದಂಥ ಪರಿಸ್ಥಿತಿ ಆಗಿದೆ. ಕೋವಿಡನ್ನು ನಾವು ನಿಯಂತ್ರಣ ಮಾಡಬೇಕು, ಬಟ್ ವಿ ಶುಡ್ ಹ್ಯಾವ್ ಕ್ಲಾರಿಟಿ ಮತ್ತೊಂದು ಸಿಸ್ಟಮ್ ಇರಬೇಕಾ ಹೇಳಿದ್ದೇನೆ. ವಾಟ್ ಇಸ್ ದ ಲಾಜಿಕ್ ಆಫ್ ವೀಕೆಂಡ್ ಕರ್ಫ್ಯೂ ಅಂತ ಹೇಳಿ. ವಾಟ್ ಇಸ್ ದ ಲಾಜಿಕ್? ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಆಗಬೇಕು ಅಲ್ವಾ? ಇದರಲ್ಲಿ ಕೇರಳದಿಂದ ವೇರ್ ಆನ್ ದ ಬಾರ್ಡರ್ ಏರಿಯಾ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅದಕ್ಕಾಗಿ ಅಲ್ಲಿ RT-PCR ಟೆಸ್ಟ್ ಆಗ್ತದೆ. ಒನ್ಸ್ ಇನ್ 72 hours RT-PCR ಟೆಸ್ಟ್ ಆದವ್ರು ಬರಬೇಕು. ಇಲ್ಲಿ ಏನಾದರೂ ಡೈರೆಕ್ಟ್ ಬಂದೆ ಅವನು ಇಲ್ಲಿ 7 days ಕ್ವಾರಂಟೈನ್ ಇರಬೇಕು. ಈ ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಸೊ ಅಲ್ಲಿಂದ ಬರುವ ನಿಗವಹಿಸೋ ರೀತಿ ಆಗ್ತದೆ. ಇಲ್ಲಿ ನೀವು ವೀಕೆಂಡ್ ಕರ್ಫ್ಯೂ ಅಂತ ಹೇಳಿ ಬೇರೆಲ್ಲ ದಿವಸ ಎಲ್ಲ ಕೂಡ ಅವಕಾಶ ಇದೆ, ಹೌದಾ? ಈಗೇನು ಮಾಡಿದ್ದಾರೆ, ವೀಕೆಂಡ್ ಫಂಕ್ಷನ್, ವೀಕೆಂಡ್ ಮದುವೆ, ವೀಕೆಂಡ್ ಪಾರ್ಟಿಯನ್ನು ಒಂದು ಶುಕ್ರವಾರ ಅಥವಾ ಸೋಮವಾರ ಇಟ್ಟಿದ್ದಾರೆ. ಯಾರು ಫಂಕ್ಷನನ್ನು ಸಂಡೇ ಮಾಡ್ತಿದ್ರ ಮತ್ತು ಯಾವ ಪಾರ್ಟಿಯನ್ನು ಸಂಡೇ ಮತ್ತು ಸ್ಯಾಟರ್ಡೆ ಆರ್ಗನೈಸ್ ಮಾಡ್ತಿದ್ರ, ನಾವು ದೇರ್ ಆರ್ಗನೈಸ್ ವೀಕ್ ಡೇಸ್, ಫ್ರೈಡೇ ಮತ್ತು ಮಂಡೇ. ಲಾಜಿಕ್ ಇದಲ್ಲಿ ಏನು ವಾಟ್ಸ್ ಪ್ರಾಕ್ಟಿಕಲ್, ಅದರ ಬಗ್ಗೆ ನೀವು ಅದು ಆಲೋಚನೆ ಮಾಡಿ. ಪ್ಲಸ್ ನನ್ನ ಸಲಹೆ, ವೈ ಓನ್ಲಿ ಆನ್ ಸಂಡೇಸ್ ಆ್ಯಂಡ್ ಸ್ಯಾಟರ್ಡೇಸ್? ಪ್ರತಿ ದಿವಸ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಗೆ ಮಾಡಲಿ ಅಲ್ಲ?